ದಾಳಿಂಬೆ ಹಣ್ಣು ಬೆಳೆಯ ಮೂಲ ನೆಲ ಅಫ್ಘಾನಿಸ್ತಾನ ಹಾಗೂ ಇರಾನ್. ಅಫ್ಘಾನಿಸ್ತಾನವನ್ನು ದಾಳಿಂಬೆ ದೇಶ ಎಂದು ಕರೆಯುತ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ದಾಳಿಂಬೆ ಬೆಳೆಯುವ ದೇಶ ಭಾರತ. ಇಲ್ಲಿನ ದಾಳಿಂಬೆ ಉತ್ಪಾದನೆಯಲ್ಲಿ 80% ಮಹಾರಾಷ್ಟ್ರದಲ್ಲಿ ಬೆಳೆಯುತ್ತದೆ. ಸೋಲಾಪುರ, ಸಾಂಗ್ಲಿ, ಅಹಮದ್ನಗರ, ಪುಣೆ ಬೆಳೆಗೆ ಪ್ರಸಿದ್ಧ. ಭಾರತದಿಂದ ಯುರೋಪಿನ ದೇಶಗಳಿಗೆ ದಾಳಿಂಬೆ ರಫ್ತಾಗುತ್ತಿದೆ. ಮುಖ್ಯ ಪೈಪೋಟಿಯ ದೇಶ ಚೀನಾ. ಎರಡನೆಯ ಸ್ಥಾನದಲ್ಲಿ ಎಂದರೂ ಕೆಲವೊಮ್ಮೆ ಭಾರತಕ್ಕಿಂತ ಹೆಚ್ಚು ದಾಳಿಂಬೆ ಬೆಳೆದದ್ದು ಇದೆಯಂತೆ. ಭಾರತದಲ್ಲಿ 2,75,500 ಹೆಕ್ಟೇರ್ನಲ್ಲಿ ದಾಳಿಂಬೆ ಬೆಳೆಯುವವರು. ಗಾಢ ಕೆಂಪು, ದೊಡ್ಡ ಕಾಳಿನ ಬಾಕ್ವಾ ಜಗತ್ಪ್ರಸಿದ್ಧವಾಗಿದೆ. ಇರಾನ್, ಟರ್ಕಿ, ಅಫ್ಘಾನಿಸ್ತಾನ, USA, ಪಾಕಿಸ್ತಾನ, ಸಿರಿಯಾ, ಸ್ಪೇನ್ ಇತರ ಹೆಚ್ಚು ದಾಳಿಂಬೆ ಬೆಳೆಯುವ ದೇಶಗಳಾಗಿವೆ. ಇಷ್ಟಾದರೂ ದಾಳಿಂಬೆ ರಫ್ತಿನಲ್ಲಿ ಭಾರತವು 2ನೇ ಸ್ಥಾನದಲ್ಲಿ ಇದೆ. VNR Gold.